नन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति देशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुते।
सत्यात्माय नमः नासिकां पूजयामि सत्याशर्माय नमः श्रोत्रे पूजयामि सत्यपूर्णाय नमः नेत्रे पूजयामि सत्यौषधाय नमः भ्रो पूजयामि सत्यानन्दाय नमः पूजयामि सत्यधर्माय नमः विष्णुप्राणिमत्तमोर्पयामि सत्यदक्षाय नमः पारिजातमर्पयामि ओम सत्यसन्तुष्टाय नमः दाढिवीवत्तमर्पयात्माय नमः देवतार्पणमर्पयामि ओम सत्यब्रह्मणे नमः शमीवत्तमर्पयामि ओम सत्यपूर्णाय नमः समर्पयामि ओम सत्येश्वराय नमः आमलकवत्तमर्पयामि ओम सत्यानन्दाय नमः वटवत्तमर्पयामि ओम सत्यवशे नमः कमलवत्तमर्पयामि ओम सत्यग्रहरोपिणे नमः वेणवत्तमर्पयामि श्रीलक्ष्मी सत्यनारायण देवताभ्यो नमः समस्तविधा पत्र पूजान समर्पयामि समर्पयामि ಇಂಜಿತನ ಈ ಕಲಿಯುಗಗಳು ದೇವರ ಅನುಗ್ರಹ ಪಡೆಯುವುದು ನನಗ ನಮ್ಮ ಇಂಜಿತನ ಸಾರ್ವಜನಿಕವಾದ 10 ಸೇರಿದವರು ಮುತ್ತು ಮಣಪುರ ಗಾದಿಗೆ ದಯಪಂಡ 10 ಜನ ಸೇರಿದು ಸನ್ನಿಧಾನದ ಕೈ ಮುಗಿಂಡ ಅವರು ದೇವರನ್ನ ಸಾನ್ನಿಧ್ಯ ಉಂಟಾಕೊಂಡು ಖಂಡಿತಕ್ಕೆ ದಯಪಂಡ ನಮ್ಮ ಮನಸ್ಸಿನ ನಮ್ಮ ಏತ ಭಕ್ತಿನ ಶ್ರದ್ಧೆನ ಜಿಂಜಾ ಒಂದು ಭಗವಂತನ ನಮ್ಮ ಸತ್ಕರ್ಮಾಚರಣೆ ಮಲ್ಪನ ಆ ಭಕ್ತಿ ಶ್ರದ್ಧೆಗೆ ತಕ್ಕಂಥದ್ದು ಅನುಗ್ರಹ ಪ್ರಸಾದ ಖಂಡಿತವಾದ ದೇವನಕ್ಕೆ ಅನುಗ್ರಹ ಮುಖ್ಯವಿದೆ ಅಂಚನೆ ಪ್ರತಿಯೊಂದು ಸತ್ಕರ್ಮಾಚರಣೆ ಭಕ್ತಿ ಶ್ರದ್ಧೆ ವಿಶ್ವಾಸ ನಮ್ಮದು ಇದು ಮತ್ತು ನನಗ ಪರಿಪೂರ್ಣ ಫಲಪ್ರಾಪ್ತಿಯಾಗುತ್ತದೆ ಭಕ್ತಿಲ ಬೋರ್ಡು ಶ್ರದ್ಧೆಲ ಬೋರ್ಡು ಐತ ಒಟ್ಟಿಗೆ ಆ ಪೂಜೆಯ ಒಂದು ವಿಶ್ವಾಸದ ಬೋರ್ಡು ಆ ಭಕ್ತಿಯ ಶ್ರದ್ಧಾ ವಿಶ್ವಾಸ ಪುರಸ್ಕರವಾದ ಮತ್ತು ನನಗ ಆ ಪೂಜೆಗೆ ವಿಶೇಷವಾದ ಫಲಪ್ರಾಪ್ತಿಯಾಗುವುದು ಶಾಸ್ತ್ರಕಾಲ ಅಂಚನೆ ಇಂದಿನ ದಿನ 10ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವದ ಈ ಒಂದು ಶುಭ ದಿವಸ ಮಹಾಲಕ್ಷ್ಮಿ ದೇವಿನ ಈ ಒಂದು ಕ್ಷೇತ್ರ ಪಿಲಾರದ ಕ್ಷೇತ್ರ ಪ್ರಥಮದವಾದ ಗಣಪತಿ ದೇವರನ್ನ ಆರಾಧನೆ ಮತ್ತೊಂದು ಇಲ್ಲಿದ್ದ ಕಾರ್ಯಕ್ರಮ ನಮ್ಮ ಪ್ರಾರಂಭ ಮತ್ತೊಂದ ಗಣಪತಿನ ಆರಾಧನೆ ಆಗಿದ್ದ ಹೋಗ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡಿಕೊಳ್ಳುವಂಥ ಸಂಕಲ್ಪನದು ಈ ಒಂದು ನಮ್ಮ ಫಲನ ಪದದ ದೇವರನ್ನ ಎದುರು ಹೇಗೆ ನಮ್ಮ ಪ್ರಾರ್ಥನೆ ಮತ್ತೊಂದ ನಮ್ಮ ಕುರುಬನ ಸೇವೆ ಕಿಂಚಿತ್ತಾದ ಸತ್ಯನಾರಾಯಣ ದೇವರೇನ ಅನಂತವಾದ ಸ್ವೀಕಾರನ ಮತ್ತೊಂದು ಆ ಸತ್ಯನಾರಾಯಣ ಪೂಜೆದ ಪರಿಪೂರ್ಣ ಫಲ ಸರ್ವ ಭಗವತ್ ಭಕ್ತಿಗಳ ದೇವರ ಉದ್ದೇಶದ ಒಂದು ಪ್ರಾರ್ಥನೆ ಮತ್ತೊಂದು ಪೂಜೆನ ಪ್ರಾರಂಭ ಮಾಡ್ತದ ಈತ ಬರ್ತದ ಆಯನಂಚಿತನ ಪೂಜೆ ಸತ್ಯನಾರಾಯಣ ದೇವರನ್ನ ಕಲ್ಪೋಕ್ತ ಪೂಜೆ ಎಂದು ಪಟ್ಟಿದ್ದಕ್ಕೆ ದೇವರ ನಾಮ ಆ ಬಿಂಬ ಮಧ್ಯಳು ಸೃಷ್ಟಿಗಾ ಮಧ್ಯಳು ಕಲಶ ಮಧ್ಯಳು ಮಂಡಲ ಮಧ್ಯಳು ಸರ್ವಾಲಂಕಾರನ ಮತ್ತೊಂದು ನಾನಾ ರೀತಿಯಾಗಿಂತನ ಅರ್ಚನೆಗಳಿಂದ ನೈವೇದ್ಯಗಳಿಂದ ಆರತಿಗಳಿಂದ ಮಾತ್ರ ಮಾಡ್ತದೆ ದೇವರನ್ನು ಸಂತೃಪ್ತಿಪಡಿಸಾವಂದ ಐಕೆ ಕಲ್ಪೋಕ್ತ ಪೂಜೆ ಈ ಕಲ್ಪೋಕ್ತ ಪೂಜೆ ಆಯ್ತ ಈ ಸತ್ಯನಾರಾಯಣ ದೇವರನ್ನ ಯಥಾಶ್ರಮಣ ಪಂಡ ಈ ಸತ್ಯನಾರಾಯಣ ದೇವರ ಪೂಜೆಗೆ ಈ ಪುದರವರಿಯರ ಕಾರಣದಾನೆ ಈ ಪೂಜೆನ ಮತ್ತು ನನಗೆ ಇಂಚಿನ ಫಲ ನನಗೆ ಇಂಥ ಮಹತ್ವದಾನೆ ಪಂಡ ವಿಚಾರಣ ಮತ್ತು ತಿಳಿಯುವುದು ನನಗ ಅಷ್ಟಾದಶ ಪುರಾಣ ಪಂಡ ನಮ್ಮ ಶಾಸ್ತ್ರದ 18 ಪುರಾಣಗಳೊಂದಿಗೆ ಬೇರೆ ಬೇರೆ ದೇವತೆಗಳ ಪುರಾಣ ಭಾಗಗಳು ಶಿವಪುರಾಣ ಅದಕ್ಕೂ ಮಾರ್ಕಾಂಡೇಯ ಪುರಾಣ ಅದಕ್ಕೂ ದೇವಿ ಪುರಾಣ ಅದಕ್ಕೂ ಭಾಗವತ ಪುರಾಣ ಅದಕ್ಕೂ ವಿಷ್ಣು ಪುರಾಣ ಗರುಡ ಪುರಾಣ ಭವಿಷ್ಯ ಪುರಾಣ ಪದ್ಮಪುರಾಣ ಚಿತ್ರ 18 ಪುರಾಣ ಭಾಗಡೆ ಸ್ಕಂಧ ಪುರಾಣ ಪಂಡಿತನ ಪುರಾಣ ಭಾಗನ ಬಂದು ಸತ್ಯನಾರಾಯಣ ಪಂಡಿತನಿಗೆ ಪುನರದ ಕಥೆ ಪ್ರಾರಂಭವಾಗುವುದು ಏಕದೋ ನೈಮಿಷಾರಣ್ಯೇ ಶ್ರವಣಕಾಲಯಾಃ ಪ್ರಕೃತಿನೇ ಸರ್ವೇ ಸೂತೌ ಪೌರಾಣಿಕರು ನೈಮಿಷ ಪಂಡಿತನ ಬಗ್ಗೆ ಕಾಡದ ಪುರ ಸಾಮಾನ್ಯವಾದ ಚಿತ್ರನ ಕಾಲಕ್ಕೆ ಋಷಿಮುನಿಗಳ ತಪಸ್ಸು ಮಂತನ ಚಿತ್ರನ ತಪೋಭೂಮಿ ಒಂದು ಸಂದರ್ಭಡೆ ಲೋಕ ಕಂಟಕಪ್ರಾಯರಾದ ಮೆರೆಂದು ಪುನಃ ದುಷ್ಟ ದಾನವೀರನ ಮಾತ ನಿಗ್ರಹವನ್ನು ಪಡೆಯಬಹುದಾದೆ ಸಾಕ್ಷಾತ್ ಮಹಾವಿಷ್ಣು ದೇವರೇ ತನ್ನ ಆಯುಧವಾಂಚಿತನ ಚಕ್ರ ಸ್ವರೂಪಿ ಸುದರ್ಶನನ ಆ ದುಷ್ಟ ಸಂಹಾರ ಮಂತ್ರ ಬಂದದೆ ಈ ಲೋಕ ಕಡಪಡುತ್ತ ಸಂಪೂರ್ಣ ಸಮಯ ಋಷಿಮುನಿಗಳ ಮಲ್ಪನ ತಪಸ್ಸುಗಳಿನ ಮಾತ ಹಾಡು ಬಂದದೆ ಆ ಮೂಲಕವಾದ ಲೋಕಕ್ಕೆ ದುರ್ಭಿಕ್ಷವನ್ನು ಬಂದಿತ್ತನ ದುರುದ್ದೇಶನದಿ ಒಂದು ಋಷಿಮುನಿಗಳಿಗೆ ಅಥವಾ ಸಜ್ಜನರಿಗೆ ಮಾತ ತೊಂದರೆ ಕೊಡಲು ಬಂದಿತ್ತನ ದುಷ್ಟ ದಾನವೀರ ನಿಗ್ರಹವನ್ನು ಪಡೆಯಬಹುದಾದ ಭಕ್ತನ ಸುದರ್ಶನೆ ತನ್ನ ಚಕ್ರ ಸ್ವರೂಪಡೆ ದುಷ್ಟ ನಿಗ್ರಹ ಮಾಡ್ತದೆ ಲೋಕರಕ್ಷಣೆ ಮಾಡ್ತದೆ ಋಷಿಮುನಿಗಳಿಗೆ ಅಭಯನ ಕೊರದು ಒಂದು ಉಂತರಂಜಿತನ ಜಾಗನೆ ದಟ್ಟವಾದ ಕಾಡದ ಪ್ರದೇಶ ಈ ಸುದರ್ಶನ ಒಂಜಿ ಪದರೊಂದು ನೈಮಿ ಪಡೆದು ಈ ಸುದರ್ಶನ ಒಂದಿನ ಜಾಗಿನ ದಟ್ಟವಾದ ಕಾಡದ ಪ್ರದೇಶ ಐಕೆ ಶಾ ಪಡೆದ ಪದರ ಕತ್ತಲೆ ಆವರಣಾಂಜಿತನ ಪ್ರದೇಶ ಈ ನೈಮಿ ಬಣವನ ಚಕ್ರ ಕುಂತನ ಜಾಗೆ ಕಾಡದ ಪ್ರದೇಶ ಅವರ ಅವು ನೈಮಿಷ ಬಣವನ ಪುದರಬದಿಯ ಕಾರಣ ಮಾಡಿದ ಜಾಗೆ ಮುಂದುವೇ
ತಪಸ್ಸವಳ ಮೇಲೆ ತಪೋಭೂಮಿಯ ಆವರಣ ಪಡೆದ ಅನುಗ್ರಹ ಕೊಡುವ ಸುದರ್ಶನೆ ಇಂಜಿತ್ತನ ಈ ಪುಣ್ಯಭೂಮಿಯಾಯ ನೈಮಿಷಾರಣ್ಯಡು ಶಮನಕಾದ ಶಿವನಿಕಲು ಮಾತಾ ಒಂಜಿ ಸಂದರ್ಭಡೆ ಒಂಜಿ ವಿಚಾರದ ಬಗ್ಗೆ ಅಕ್ಲ ಉಲ್ಲ ಒಂಜಿ ಚಿಂತನೆ ಏರ್ಪಾಡು ದಯಪಂಡ ಕೃತ ತ್ರೇತ ದ್ವಾಪರ ಕಲಿಯುಗ ಬಂದಿತ್ತು ನಾಲಿಯುಗ ಈ ನಾಲಿಯುಗ ನವೈದ್ಯೋಪನ ಯುಗಕ್ಕೊಂದು ಕಲಿಯುಗ ಅಂದುಕೊಂಡರೆ ಕಲಿನ ಪ್ರಭಾವದಾವರ ಈ ಲೋಕವಾದಿ ಉಳಿದಿಜಿಗೆ ದಯಪಂಡ ಗೋಲು ತೂಂಡಲ ನಾನಾ ರೀತಿಯ ಚಿತ್ತನ ಕೆಟ್ಟ ಕಾರ್ಯಗಳನ್ನೇ ಮಲ್ಪನ ಜನಕಲೆ ದೇವರ ದೈವಾಪನ ಜನಕಲ ದಂತುರಡದು ಕುಂದಿತ್ತನ ಕಾಲ ಅಧರ್ಮನೇ ಮೆರೆದುಪನ ಕಾಲ ಅಜ್ಞಾನ ಮನುಪನ ಅಂಧಕಾರದ ಮನುಷ್ಯರಿತ್ತಂದು ನಾನಾ ರೀತಿಯ ನಿಂತನ ಬೋಡ್ಚಾಂದಿನ ಕಾರ್ಯಗಳನ್ನು ಮಲ್ತದೆ ಪಾಪ ಕರ್ಮಗಳನ್ನು ಮಲ್ತೊಂದು ಆಕಲ ಜೀವನ ದುರ್ಭೀಕ್ಷೆಗೊಳಗಾದ ದೇವರ ದೈವಾಪನ ಜನಕಲ ದಂತುರಡದು ಈ ಕಾಲ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಪೀಡಿತ ಪಡ್ಲಕ್ಕನೆ ಮನುಷ್ಯ ಜನ್ಮಾಂತ ಬಳ್ಕೊಳವು 80 ಲಕ್ಷ ಜೀವರಾಶಿ ಕಳೆದವರ್ಪನಿക്കുന്ന ಜನ್ಮ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮಗೆ ಬಂದಾಗ ಆ ಜನ್ಮಾಂತರಗಳಿರುವ ಪಾಪಕರ್ಮಗಳನ್ನು ಮಲ್ತಪ್ಪ ಅಥವಾ ಈ ಮನುಷ್ಯ ಜನ್ಮಗೆ ಬತ್ತಿ ಹೋಗಲ್ಲ ನಮ್ಮ ತಿಳಿಯಾದ ನಾವೇತೋ ನಮ್ಮ ಪಾಪಕರ್ಮಗಳನ್ನು ಮಲ್ಕುವ ನಮ್ಮ ಮಲ್ತನ ಪಾಪಕರ್ಮದ ಫಲ ನಮ್ಮನ್ನು ಬಿಡುದು ಭೇದ ಪಡೆಗಳ ಪೂಜಿ ವ್ಯಾಧಿರೂಪೇಣ ಪೀಡಿತ ಅಕ್ಲಕ್ಲ ಮಂತಿನ ಪಾಪಕರ್ಮದ ಫಲ ಅಕ್ಲಕ್ಲ ಅನುಭವಿಸಲಾಪುಂಡಿಗೆ ಲೋಕಗಳು ಎಂಚ ನಾನಾ ರೀತಿಯಾಗಿ ತನ್ನ ಸೀಕ ಸಂಕಟಗಳಿಂದ ಆದಿ ವ್ಯಾಧಿಗಳನ್ನು ಅನುಭವಿಸಿದ ಮೂಲಕವಾದ ಅವ ಇಂಜಿತ್ತನ ಈ ಕಲಿಯುಗಡೆ ಮನೆಯಗೊಳಗೆ ಬತ್ತಿನ ಕಷ್ಟಕಾರ್ಪಣ್ಯಗಳ ಮಾತ ಪರಿಹಾರ ಆಪುಣಿಂಚ ಆ ದೇವರನ್ನು ಈ ಕಲಿಯುಗದ ಆರಾಧನೆ ಮಲ್ತಂಡ ಶೀಘ್ರವಾದ ಫಲದಿಕ್ಕು ಆ ಮೂಲಕವಾದ ಮನುಷ್ಯರಿಗೆ ಬತ್ತಿನ ಕಷ್ಟಗಳ ಮಾದ ಪರಿಹಾರವಾದ ಪಾಪತ್ವಗಳ ಮಾದ ನಿವಾರಣೆಯಾದ ಪುಣ್ಯದ ಫಲಪಡೆಯುವ ರೀತಿಯ ಮೋಕ್ಷ ಹೊಂದಲಿ ಇಂಜಿತನ ವಿಚಾರದ ಬಗ್ಗೆ ಆಗಲಿ ಚಿಂತನೆ ಮಲ್ಪೀರಿಗೆ ಅವಾಗ ನೀವು ಸುಲಭ ಉಪಾಯ ಆಗಲಿ ಏತು ಚಿಂತನೆ ಮಾಡ್ತದಲ್ಲ ಗುರು ನಿಜಾಡಿಗೆ ಆ ಶಮನಕಾದ ಶಿವರಿಗೆ ಆ ಸಂದರ್ಭಗಾನಾಗ ಆ ಜಾಗಿಗೆ ಪುರಾಣಗಳೇನೆ ವೇದಗಳೇನೆ ಶಾಸ್ತ್ರಗಳನ್ನ ಮಾತ್ರ ಕಲ್ತನ ಚಿಂತನ ಸೂತ ಪುರಾಣಿಕರ ಪ್ರದೇಶಕ್ಕೆ ಬರ್ತೀನಿ ಭಕ್ತನ ಸೂತ ಪುರಾಣಿಕರನ್ನು ಶಮನಕಾದಿಗಳ ಮಾತಾಡಿ ನಮಸ್ಕಾರ ಮತ್ತು ಯೋಗ್ಯವಾದ ಸಮಾಜಗಳನ್ನು ಮಾತುಕೊಡುದು ಭಕ್ತನ ಚಿಂತನ ವ್ಯಕ್ತಿಯರು ಸಾಮಾನ್ಯ ವ್ಯಕ್ತಿಯತ್ತು ಪುರಾಣಗಳನ್ನ ವೇದಗಳನ್ನ ಶಾಸ್ತ್ರಗಳನ್ನ ಮಾತ ಕರ್ತಲಾಮಲಕ ವ್ಯಕ್ತಿ ಪ್ರದೇಶಕ್ಕೆ ಬೈದೇನೆ ಎಂಗ್ಲ ಚಿಂತನೆ ಮಲ್ಪನ ವಿಚಾರನ ಅಲ್ಲ ಕೇಂದ್ರ ಐಕೊಂಜಿ ಯೋಗ್ಯವಾದ ಪರಿಹಾರ ಚಿಂತನ ನಿರೀಕ್ಷೆ ಡೊಂಬುದು ಸೂತ ಪುರಾಣಿಕೆಲ್ಲ ಈ ಶಮನಕಾದಿ ಮನೆಗಳು ವಿಚಾರ ಪ್ರಸ್ತಾವನೆ ಅದು ಭಕ್ತನ ಸೂತ ಪುರಾಣಿಕೆ ಪಟ್ಟಿರಿ ಯೋಗ್ಯವಾದ ಚಿಂತನ ವಿಚಾರಕ್ಕೆ ಚಿಂತನೆ ಮಲ್ತೊಂದು ಸರಿ ಖಂಡಿತವಾದ ಇಂದಕ್ಕೆ ಒಂದು ಯೋಗ್ಯವಾದ ಪರಿಹಾರ ಉಂಟು ಈ ಲೋಕನೇ ಪಾಲನಾಕರ್ತದೆ ಪಡೆದ ಪುದರಬಡಿ ಚಿಂತನ ವೈಕುಂಠಾಧಿಪತಿಯಾಗಿತ್ತನ ಆ ಮಹಾವಿಷ್ಣು ದೇವರೇ ತನ್ನ ಪರಮಶಿಷ್ಟಿಯಾಗಿತ್ತನ ತ್ರಿಲೋಕ ಸಂಚಾರಿಯಾಗಿತ್ತನ ಲೋಕ ಹಿತನೇ ಬಯಸಂಚಿತ್ತನ ನಾರದ ಮನಿಗಳಿಗೆ ಪಡೆದ ವಿಚಾರ ಪಡೆದು ಸೂತ ಪುರಾಣಿಕೆಯಲ್ಲಿ ಶಮನಕಾದಿ ಮನಿಗಳಿಗೆ ವಿಚಾರವಾದ ಪಂಡಿತ ಅವ ನಾರದ ಮನಿಗಳಿಗೆ ಏನಿದಕ್ಕೆಂಡ ಸ್ವರ್ಗ ಮರ್ತ್ಯ ಪಾತಾಳ ಪಂಚಿತ್ತನ ಲೋಕಗಳಿನ ಮಾತ ಮೂಜಿ ಮುಕ್ಕಾದ ಗರಿಗಳ ಸುತ್ತವರ ಪಂಚಿತ್ತನ ಶಕ್ತಿ ಸಾಮರ್ಥ್ಯಕ್ಕಿದ್ದನಾರೆ ದೇವತೆಗಳಿಗೆ ದೇವರ ಶ್ರೀಗಳಿಂದ ಪಡೆಯನಾರೆ ಬ್ರಹ್ಮದೇವರನ್ನ ಮಾನಸಪುತ್ರೆಯಾದ ಮಹಾವಿಷ್ಣು ದೇವರನ್ನ ಪ್ರಭಕ್ತೆಯಾಗಿತ್ತನ ನಾರದ ಮನಿಕಲ ಒಂದು ಸಂದರ್ಭಡೆ ಲೋಕಹಿತವಾದ ಲೋಕ ಸಂಚಾರ ಮಾಡಿಕೊಂಡು ನರಸಬರ್ತದೆ ಸ್ವರ್ಗಲೋಕನ ಪಡೆದು ಮರ್ತ್ಯಲೋಕವಾಗಿತ್ತನ ಭೂಲೋಕಕ್ಕೆ ಒತ್ತಿನಿಗೆ ಭೂಲೋಕ ಬಣ್ಣಗ ಮೂಲ ಕಲಿನ ಪ್ರಭಾವದಾವರ ಈ ಲೋಕ ನಾನಾ ರೀತಿಯಾದ ದುರ್ಭೀಕ್ಷೆಗೊಳಗಾದ ಕುಟುಂಬಿಗೆ ಆತ ತಾನು ನಾರದ ಅಂದ್ರೆ ಇಂಜನೆ ಇತರ ಈ ಲೋಕವಾದೇವರಿಯರ ಸಾಧ್ಯ ಇದ್ದಿ ಮನುಷ್ಯಗಳಿಗೆ ಬಂದಿನ ಕಷ್ಟಕಾರ್ಪಣ್ಯವಾದ ಶೀಘ್ರವಾದ ಪರಿಹಾರ ಮಗ ಇದಕ್ಕೆ ಪರಿಹಾರದಾನೆ ಪರಿಹಾರ ಕಲ್ಪನಾಲಿಯನ್ನು ಪಡೆದ ಆಲೋಚನೆ ಮಾಡ್ಕೊಂಡಾಗ ಮೂಜಿ ಮೂರ್ತಿಗಳಿಟ್ಟು ಈ ಲೋಕನ ಪಾಲನ ಮಲ್ಪನ ದೇವರೇ ಮಹಾವಿಷ್ಣು ದೇವರ ಕೆಂಡ ಯೋಗ್ಯವಾದ ಪರಿಹಾರ ತೆಗೆದುಕೊಳ್ಳದೆ ನಾರಾಯಣ 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 ಮಲ್ಪನ ನಾರಾಯಣ ದೇವರನ್ನ ನಾಲ್ಕಕ್ಷರದ ನಾಮ ಸಂಕೀರ್ತನಗೊಂಡು ವೈಕುಂಠ ಲೋಕ ಆ ನಾರದ ಆ ವೈಕುಂಠ ಲೋಕನಾಗ ವಿಷ್ಣುದೇವರಿಂಚವಳ್ಳಿರೆ ಕೆಂಡ ಕ್ಷೀರಸಾಗರ ಪಂಡ ಬೇರದಂಜಿತ್ತನ ಕಡಲದಂತ ಇತ್ಯಾದ ಭಾಷವಾಪಂಚಿತ್ತನ ಪ್ರದೇಶ ಆದಿಶೇಷ ಪಂಡ ಸರ್ಪನೇದನ ಆದಿಗಳಕ್ಕೆ ಮತ್ತೊಂದು ಶಂಖ ಚಕ್ರ ಗಂಧ ಪದ್ಮನ ನಾಲ್ಕೈದು ಧಾನ್ಯ ಮತ್ತೊಂದು ಶ್ರೀಮನ್ನಾರಾಯಣ ಸ್ವರೂಪದ ವಿರಾಜ ಮಾನರಾದವರಿಗೆ ವೈಕುಂಠ ಲೋಕದ ಪುರುಷವಾದ ಪ್ರಾರ್ಥನೆ ಮಲ್ಪರಿಗೆ ದೇವರನ್ನ ನಮೋವಾನ್ ಮನಸಾತೀತ ರೂಪಾನಂದ ಶಕ್ತಯೇ
ಆ ದೇವರ ಒಂದು ರೂಪನ ವರ್ಣನೆ ಮಲ್ಪೇರನೆ ಸಾಧ್ಯ ಇದ್ದಿ ಅವರ್ಣಾತೀತ ರೂಪ ದೇವರನ್ನ ಆದಿಗೋಲು ಮಧ್ಯವೋಲು ಅಂತ್ಯವೋಲು ಮಾಡಿದೀರಲ್ಲ ಕೇಂಡ ಐನ್ಲ ಪಡೆಯಲು ಸಾಧ್ಯ ಇದ್ದಿ ಆದಿಮಧ್ಯಾಂತ ಶೂನ್ಯಾಯ ನಮಃ ಇಂಜಿತ್ತಿನ ವಿದ್ಯವಾಂಜಿತ್ತಿನ ಪ್ರಾರ್ಥನೆ ಮತ್ತು ನನಗ ಮಹಾವಿಷ್ಣು ದೇವಿಗೆ ಸಂತೋಷವಾಗಿ ತನ್ನ ಯೋಗ ನಿದ್ರೆದ ರಕ್ಕದೆ ಮತ್ತಂಗಿತ್ತನ ನಾರದ ಮುನಿಗಳ ಕೇಳಿದಿಗೆ ವೈಕುಂಠ ಲೋಕಗೆ ನಾರದ ಮುನಿಗಳ ಹೊರಡು ನನಗ ಹೋಗಾಂಡ ಒಂದು ವಿಶೇಷ ಕಾರಣ ಈ ಸಂದರ್ಭಗಾನ ಬತ್ತಿನ ಕಾರಣದಾನ ಸ್ವಾಮಿ ಪಟ್ಟಕ್ಕೆ ನಾರದ ಮುನಿಗಳು ಇಡೀ ಲೋಕಗಳು ಹಾಗೂ ಹೋಗಗಳಿನ ಮಾತ ಕ್ಷಣ ಮಾತ್ರವೇ ತೆರೆಯೋ ನಾರಿಗಿದೆ ಆಂಡಲ ಎನ್ನವಾಯಿಡೇ ವಿಚಾರಣೆ ಕೇಳುವಂತಹ ಸಂಕಲ್ಪ ಖಂಡಿತವಾದ ಲೋಕ ಸಂಚಾರಾರ್ಥಿಯಾದ ಒಂದು ಪುನಗ ಮರ್ತ್ಯಲೋಕ ಪಂಡ ಭೂಲೋಕನೇ ಪ್ರವೇಶ ಭೂಲೋಕದ ಪ್ರವೇಶ ಮಾಡುವ ಸಮಯ ಕಲಿಯುಗ ಆರಂಭವಾಗಿದ್ದನ ಕಾಲಘಟ್ಟ ಕಲಿಬನುವನ ದೇವತನ ಪ್ರಭಾವಡದವರ ಲೋಕವಾದಿ ಉಳಿದಿದೆ ಧರ್ಮಗಳ ಕಡಿಮೆಯಾದ ಬದಲು ಅಧರ್ಮನೇ ಹೆಚ್ಚಾದ ಒಂದು ಲೋಕಗಳಲ್ಲಿ ಮನುಜ ಕುಲ ನಾನಾ ರೀತಿಯಾಗಿದ್ದನ ದುರ್ಭಿಕ್ಷೆಗೊಳಗಾಗುತ್ತದೆ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುತ್ತಲಿದೆ ಆದ ವ್ಯಾಧಿಗಳನ್ನು ನಡೆದುಕೊಂಡಿದೆ ಧರ್ಮನ ಕೊಡುದು ಅಧರ್ಮದ ನೆನೆದಪ್ಪನ ಕಾಲ ಸಜ್ಜನರಿಗೆ ಕಷ್ಟವಾದಪ್ಪನ ಕಾಲ ಅವಾಗ ಬಾರಿ ಇತ್ಯಾದಿ ಭೂಲೋಕದ ಧರ್ಮ ಪರಿಪಾವನೆ ಮನುಜ ಕುಲಗ ಬತ್ತಿನ ಕಷ್ಟಗಳ ಮಾತ ಶೀಘ್ರವಾದ ಪರಿಹಾರವನ್ನು ನನಗವಾ ದೇವತಾ ಸ್ವರೂಪನ ಆರಾಧನೆ ಮಾಡಿಕೊಳ್ಳುವುದು ಮನುಜ ಕುಲಗ ಮಲ್ತಂಜಿತನ ಅಗಲಗ್ರಮಂತನ ಪಾಪಕರ್ಮದ ಫಲ ನಿವಾರಣೆ ಆಗುತ್ತದೆ ಪುಣ್ಯದ ಫಲವಡಿಗಳನ್ನು ನನಗವಾರಿ ಇತ್ಯಾದಿತರ ಪೂಜೆ ಮಾಡುತ್ತಾರೆ ಯೋಗ್ಯವಾಗಿ ನನಗೆ ಪರಿಹಾರ ಕೊರಡು ಸ್ವಾಮಿ ಮಲ್ತಂಜಿತನ ಪ್ರಾರ್ಥನೆ ವಿಷ್ಣುದೇವರಿಗೆ ಕಲಿಯುಗದ ಜನಗಳಿಗೆ ಎಡ್ಡೆ ಅವರುಗಳು ಬಂದಿದ್ದು ಸಂಕಲ್ಪನ ಮತ್ತು ನೀರು ವೈಕುಂಠಕ್ಕೆ ಬೈದಾರೆ ಖಂಡಿತವಾದ ಈರೊಂದು ಸಂಕಲ್ಪ ಗೆಡ್ಡೆ ಅನುಗ್ರಹನೇ ಅನುಕೊರಪೆ ಸಂಕಲ್ಪ ಮಾತಾಡದೆ ಫಲ ಕೊರಪಂಜಿತ್ತನ ಒಂದು ವಿಶೇಷವಾಗಿತ್ತು ಒಂದು ಪೂಜೆ ಕಲಿಯುಗದ ಶೀಘ್ರವಾದ ಫಲ ಕೊರಪಂಜಿತ್ತನೇ ಒಂದು ವಿಶೇಷವಾಗಿ ಒಂದು ವ್ರತ ಅವೇ ಸತ್ಯನಾರಾಯಣ ವ್ರತ ಸತ್ಯಾಂಗಬಂಡ ಮಹಾಲಕ್ಷ್ಮೀದೇವಿನ ಒಂದು ಪದರ ಸಂಪತ್ತುದ ದೇವತೆ ನಾರಾಯಣಾಂಗಬಂಡ ವಿಷ್ಣುದೇವನ ಒಂದು ಪದರ ಜ್ಞಾನದ ದೇವತೆ ಸಂಪತ್ತು ಒಕ್ಕ ಜ್ಞಾನದ ಅಧಿದೇವತೆಗಳಿನ ಆರಾಧನೆ ಸತ್ಯನಾರಾಯಣ ಪೂಜೆ ಈ ಪೂಜೆನ ಏನು ಮಲ್ಪೇಡ ಅಗ್ರ ಕಷ್ಟ ಕಾರ್ಪಣ್ಯಗಳಿನ ಮಾದ ಪರಿಹಾರವಂತದ್ದು ಇಷ್ಟಾರ್ಥನ ಅನುಗ್ರಹ ಮಲ್ಪೆಯ ಪಡೆದ ಅಭಯನೇ ಸಾಕ್ಷಾತ್ ಮಹಾವಿಷ್ಣುದೇವರನ್ನ ದೇವರಡ ಸತ್ಯನಾರಾಯಣ ಬಂದಿತ್ತು ಈ ಪುತ್ರದ ಪೂಜೆ ಐನ ಮಂತ್ರನ ಜನಗಳ ಕಷ್ಟನವಾದ ಪರಿಹಾರವಂತ ಇಷ್ಟಾರ್ಥನ ಅನುಗ್ರಹ ಮಲ್ಪೆಯ ಬಂದಿತ್ತನ ಅಭಯ ನೀರು ಕುಡಿಯ ಸ್ವಾಮಿ ಆಂಡಲ ಕಿಂ ಫಲವೋ ಕಿಂ ವಿಧಾನಂಚ ಏನೈವ ತದ್ರುತವು ಈ ಪೂಜೆ ಮಾಡಿದ ನನಗ ಹೆಚ್ಚಿನ ಫಲದ ಮಹತ್ವದಾನ ಎಂತ ವಿಚಾರದಾನೆ ಸತ್ಯನಾರಾಯಣರಿಗೆ ಸತ್ಯನಾರಾಯಣ ಪೂಜೆ ಮಾಡಿದ ನನಗ ದುಃಖ ಶೋಕಾದಿಶಮನೋ ಧನಧಾನ್ಯ ಪ್ರವರ್ಧನೋ ನಂಗೆ ಬರ್ತುಂಜಿತ್ತನ ಕಷ್ಟ ಕಾರ್ಪಣ್ಯಗಳೇನೆ ದುಃಖ ದುಮ್ಮಾನಗಳೇನೆ ಗ್ರಹಚಾರ ತಾಪತ್ರಗಳಿನ ರೋಗಾದಿ ಭಯಗಳಿನ ಮಾತ್ರ ಇವನ ಶವನ ಮಲ್ಪೀರಿಗೆ ಧನಧಾನ್ಯ ಪ್ರವರ್ಧನಂ ಧನಧಾನ್ಯಗಳೇನೆ ಸಿರಿ ಸಂಪತ್ತಿನ ಅಷ್ಟೈಶ್ವರ್ಯನ ದೇವನಂಗೆ ಅನುಗ್ರಹ ಮಲ್ಪೀರಿಗೆ ಸೌಭಾಗ್ಯ ಪಣ್ಣಗೆ ಲಗ್ನ ಕಾರ್ಯಗಳ ಕೂಡುದು ಬತ್ತಿನ ಲಗ್ನ ಕಾರ್ಯಗಿಂತ ಅಡೆತಡೆಗಳು ಬರುತ್ತಿದ್ದ ಅಥವಾ ಉತ್ತಮವಾದ ದಂಪತಿಗಳಿಗೆ ದಾಂಪತ್ಯ ಜೀವನ ನನಗ ಸತ್ಯನಾರಾಯಣ ದೇವನ ಆರಾಧನೆ ಮಾಡುತ್ತಂದ ಸುಖ ಸೌಭಾಗ್ಯದ ದೇವರ ಅನುಗ್ರಹ ಮಲ್ಪೇರೆ ತಡೆಗಳಿನ ಮಾದ ಪರಿಹಾರ ಮಲ್ಪೇರೆ ಪೊರ್ಲುದ ದಾಂಪತ್ಯಕ್ಕೆ ಜೀವನ ದೇವರ ಮಲ್ಪೇರಿಗೆ ಸಂತದೀಕರವರಿಗೆ ಸಂತಾನ ಭಾಗ್ಯಜ್ಞಾನಕ್ಕೆಲ್ಲ ಸತ್ಯನಾರಾಯಣ ದೇವನ ಆರಾಧನೆ ಭಕ್ತಿ ಮತ್ತು ನನಗ ಸತ್ಯನಾರಾಯಣ ದೇವರ ಅನುಗ್ರಹಡು ಸತ್ಸಂಗತಿಗಳ ಭಕ್ತಿಯ ಪುಣ್ಯಗೆ ಸರ್ವತ್ರ ವಿಜಯಪ್ರದವೋ ನಮ್ಮ ಮಲಪಂಜಿತರ ಮಾತ ಕೆಲಸ ಕಾರ್ಯಗಳು ದೇವರ ನಂಗೆ ಯಶಸ್ಸು ಇದು ಮಾತ ಫಲ ಈ ಒಂದು ಸತ್ಯನಾರಾಯಣ ದೇವನ ಪೂಜೆನ ನಂಗೆ ಪ್ರಾಪ್ತಿಯಾಗುವುದು ಎಂಬ ಯಸ್ಮಿಂದನೇ ಮರ್ತ್ಯೋ ಭಕ್ತಿ ಶ್ರದ್ಧಾ ಸಮನ್ವಿತ ನಮ್ಮ ಮಲಪಂಜಿತನ ಪೂಜೆ ಒಂದು ಭಕ್ತಿ ಮುಖ ಶ್ರದ್ಧಾಪೂರ್ವಕವಾದದ್ದು ನನಗೆ ಮಾತ್ರ ಆ ಪೂಜೆದ ಫಲನ ಜೊತೆಗೊಂಡಿಗೆ ದಯಪಂಡ ನಮ್ಮ ಮನಸ್ಸಿನ ಭಕ್ತಿ ಬಡಗುಣ ವಿಜ್ಞಾನ ನಮ್ಮ ಪೂಜೆ ಮಾಡ್ತಾರೆ ಆ ಪೂಜೆ ದೇವರಿಗೆ ತುಣಿಗೆ ದಾಯಿನ ಕೇಟ ದೇವರ ನಮ್ಮ ಪೂಜೆ ಮಾಡ್ಕೊಂಡಾಗ ನಮ್ಮ ಏತು ಹೊರತು ಕುಲದ ಪೂಜೆ ಮಾಡ್ಕೊಂಡು ವಿಚಾರ ದೇವರ ಪೂಜೆ ಏತು ಸಾವಿರಾರು ರೂಪಾಯಿಗಟ್ಟ ಖರ್ಚು ಮಾಡ್ತದೆ ಬಂದ್ಕೊಂಡಿದ್ದು ನಮ್ಮ ಪೂಜೆ ದೇವರ ಪೂಜೆ ಏತು ಗೌಜನ ನಮ್ಮ ಪೂಜೆ ಅರ್ಪಣೆ ಮಾಡ್ಕೊಳ್ಳೋ ವಿಚಾರ ದೇವರ ಪೂಜೆ ಏತು ನಮ್ಮ ಭಕ್ತಿನ ಪೂಜೆ ಮಾಡ್ಕೊಂಡು ವಿಚಾರ ದೇವರ ಪೂಜೆ ಮಗ ನಮ್ಮ ಏತು ಭಕ್ತಿನ ಶ್ರದ್ಧೆನ ನೀವೊಂದು ಭಗವಂತನ ಸೇವೆ ಮಾಡ್ಕೊಂಡ ಆ ಭಕ್ತಿಗೆ ತಕ್ಕಂತೆ ಅನುಗ್ರಹ ಮಾತು ನಮ್ಮ ಪಡೆಯೋರಿಗೆ ಅದಕ್ಕೋಸ್ಕರ ಭಕ್ತಿಯ ಶ್ರದ್ಧೆಯ ನೀವೊಂದು ಭಗವಂತನ ಸೇವೆ ಅಂತಂದ ಅವರು ಪರಿಪೂರ್ಣವಾದ ನನಗೆ ಸತ್ಯನಾರಾಯಣ ಪೂಜೆ ಏಪವಾದ ಮಲ್ಪಲಿ ಓಲವಾದ ಮಲ್ಪಲಿ ಮಲ್ಪಲಿ ವಿಚಾರವಂತಂದ ಸತ್ಯನಾರಾಯಣ ಪೂಜೆ ಮಲ್ಪಿರಗೆ ಇಂಜಿತ್ತಿನ ದಿನ ಮುಹೂರ್ತ ಸಮಯ ಘಳಿಗೆ ಪಡೆದುಬಹುದೈತೆ ಸತ್ಯನಾರಾಯಣ ಪೂಜನೆ
ದೀಪ ಬೋಡಾಣದ ನಮ್ಮ ಮಲ್ಪುರಿಗೆ ವಾದಿನ ಬೋಡಾಣದ ನಮ್ಮ ಮಲ್ಪುರಿಗೆ ಮಾಧ್ಯಾಹ್ನಿಕ ಕಾಲಘಟ್ಟ ಅಥವಾ ತ್ರಿಸಂಧ್ಯಾ ಕಾಲಘಟ್ಟ ಪಣ ಕೊರ್ತಕ್ಕಂಥ ಸಮಯದಲ್ಲಿ ಈ ಪೂಜೆ ಮಲ್ಪನ ಬಹಳ ವಿಶೇಷ. ಪೌರ್ಣಮಾಸ್ಯ ಸಂಕ್ರಾಂತೋ ಕೃತವಾನ್ ಸತ್ಯಪೂಜನೋ ಒಂಜಿ ಪುಣ್ಯವ ದಿವಸ ಸಂಕ್ರಮಣ ದಿವಸ ಅಥವಾ ಅಮಾವಾಸ ದಿವಸದ ಸತ್ಯನಾರಾಯಣ ದೇವನ ಪೂಜೆ ಮಲ್ಪುರಿಗೆ ಪರ್ವಕಾಲ ಪಂಡ ಏಟೆಂಟೆ ಶುಭ ಸಂದರ್ಭ ಹಬ್ಬ ಹರಿದಿನವಾಗಿ ಈ ಪೂಜೆ ಪುರಸ್ಕಾರ ಮಲ್ಪನ ಬಹಳ ವಿಶೇಷ. ದೇವಾಲಯವು ನದಿ ತೀರೆ ದೇವಸ್ಥಾನಗಳ ಮಂದಿರಗಳ ಉದ್ಯಾನವನಗಳ ಸತ್ಯನಾರಾಯಣ ದೇವನ ಪೂಜೆ ಮಲ್ಪುರಿಗೆ ಪ್ರಶಾಂತವಾದ ಪವಿತ್ರವಾದ ಸುಗತ ಭರಿತ ಸತ್ಯನಾರಾಯಣ ದೇವನ ಪೂಜೆ ಮಲ್ಪುರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರಿಕವಾದ ಅಶ್ವತ್ಥಘಟ್ಟದ ವೃಷಗೋಡು ಸತ್ಯನಾರಾಯಣ ದೇವನ ಪೂಜೆ ಮಲ್ಪುರಿಗೆ ನನ ಸ್ವಗ್ರಹ ನಮ್ಮ ಇಲ್ಲದ ಸತ್ಯನಾರಾಯಣ ದೇವನ ಪೂಜೆ ಮಲ್ಪುರಿಗೆ ಕೂಡ ಸ್ಥಳ ಶುದ್ಧೀಕರಣ ಮಾತು ಮಲ್ಕೊಂಡು ಅಥವಾ ವೃಂದಾವನ ಬಣ್ಣ ತುಳಸಿಗಟ್ಟೆ ಸಾಮೀಪ್ಯವಾದ ಈ ಪೂಜೆ ಮಲ್ಪನ ಬಹಳ ವಿಶೇಷ ಪಂಡ ಮಹಾವಿಷ್ಣು ಮಹಾಲಕ್ಷ್ಮಿ ಮುಂದೆ ಬಂದಿದ್ದನ ಸಾನ್ನಿಧ್ಯ ಹಾಗೆಯೇ ತುಳಸಿಗಟ್ಟೆಗೆ ಕಾಂಡೆ ಲಕ್ಕ ನಮ್ಮ ತುಳಸಿಗಟ್ಟೆಡುಪ್ಪನ ದೈನದ ಕೈ ಮುಗಿಯುಡಿಗೆ ದರ್ಶನಾದ ಲಭತೆ ಪುಣ್ಯ ಅಂತ ಬಂದಿದೆ ಏತೋ ನಂಗೆ ಪುಣ್ಯದ ಫಲ ಉಂಟು ತುಳಸಿದ ಕಟ್ಟೆಡುಪ್ಪನ ದೈನದ ಕೈ ಮುಗಿಡ ಪುಣ್ಯ ಪುಣ್ಯವು ಕಾಂಡೆ ಲಕ್ಕದ ಮೀದ ಅಥವಾ ಮೋನೆಗೈ ಕಾರಣದಕ್ಕೆ ತುಳಸಿಗಟ್ಟೆಗೆ ಮುಗಿ ಸುತ್ತಮುತ್ತ ನೀರು ಒಯ್ದು ಕೈ ಮುಗಿದ ಪ್ರಾರ್ಥನೆ ಮಾಡ್ತು ನನಗ 7 ದೇವಸ್ಥಾನ ಹೋದ ಫಲ ಪ್ರಾಪ್ತಿಯಾದ ತುಳಸಿಗಟ್ಟೆ ಸುತ್ತಮುತ್ತ ನನಗ ವನಮಾಲ ವಿಭೂಷಿತ ಅಂತ ಬಂದಿದೆ ತುಳಸಿದ ಮಾಲೆನೇ ಧಾರಣೆ ಮಾಡ್ತಾರೆ ದೇವರಿಗೆ ವಿಷ್ಣು ದೇವರಿಗೆ ಅದಕ್ಕೋಸ್ಕರ ತುಳಸಿದ ಕೊಡಿಜಾನ ವಿಷ್ಣು ಪೂಜೆ ಮಾಡ್ತಾರೆ ಪೂಜೆ ದೇವರಿಗೆ ತುದಿಗೆ ಅಂಜಿನ ತುಳಸಿದ ಸಾಮೀಪ್ಯವಾದ ಈ ಪೂಜೆ ಮಾಡ್ತಂದಲ್ಲ ಉಳ್ಳ ಬಹಳ ವಿಶೇಷ. ನನ್ನ ಈ ಪೂಜೆ ಮಲ್ಪನ ದೇವರನ್ನ ಬಿಂಬ ಸ್ವಸ್ತಿಗ ಕಲಶ ಮಂಡಲದ ಮಾತನಾಡಿ ಬಹಳ ಪ್ರಧಾನವಾದ ಪೂಜೆ ಮಲ್ಪನ ಕಲಶ ದಯಪಂಡ ಕಲಶದ ಮುಖಾಂತ ಬಂಡ ವಿಷ್ಣು ದೇವರೇ ಕಲಶದ ಮಧ್ಯಾಂತ ಬಂಡ ಶಿವದೇವರೇ ಕಲಶದ ಮೂಲಾಂತ ಬಂಡ ಬ್ರಹ್ಮದೇವರೇ ಒಂದೇ ಕಲಶಾಂತ ಬಂಡ ದೇವರನ್ನ ಶರೀರ ಸಾಯುಜ್ಯ ಇತ್ತಿರಕ ಆ ಕಲಶನ ಪ್ರತಿಷ್ಠೆ ಮಾಡ್ತಾ ಇದ್ದೆ ನೀರು ಜಿಂಜಾದೈಕ ವರ್ಣದೇವರನ್ನ ಆವಾಹನ ಮಾಡ್ತದ್ದು ಪೂ ತುಳಸಿ ಅಕ್ಷರ ಮಾತ ಮಾಡುದು ಐಕ ಪಂಚ ಪಲ್ಲವ ಸರಿ ಸಮಾನವಾದ ಕುಕ್ಕುದ ಬಲದ ಕುಡಿಗಳಿಂದ ಮಾಡುವುದು ಇದೆ ಆ ಕಲಶಗಳಿಗೆ ತಾರ ಇದ್ದಿದೆ ವಸ್ತ್ರಗಳಿಂದ ಆಭರಣಾದಿಗಳಿಂದ ಅಲಂಕಾರ ಮಾಡ್ತದೆ ಕಲಶ ಮಧ್ಯದ ಪತ್ರ ಪೂಜೆ ಪುಷ್ಪ ಪೂಜೆ ಅಂಗ ಪೂಜೆ ಅಷ್ಟೋತ್ತರ ಸ್ತನಾಮಾರ್ಗ ನೈವೇದ್ಯ ಆರತಿ ಪ್ರದಕ್ಷಿಣ ನಮಸ್ಕಾರ ಚಿತ್ರ ಸರ್ವೋಪಚಾರ ಪೂಜೆ ಮತ್ತು ನಾಳೆ ದೇವರಿಗೆ ಸಂತೃಪ್ತಿಯಾಗ್ತದೆ. ಕಲಶ ಪ್ರತಿಷ್ಠೆ ಮೊದಲು ಮಲ್ಪರಂಗಿ ಪೂಜೆ ಸತ್ಯನಾರಾಯಣ ಪೂಜೆ ನನ್ನ ಈ ಪೂಜೆ ಮಲ್ಪನಾಗ ಒರಿಯನ ರಚನಾಕೃತಿ ಈ ಪೂಜೆ ಮಲ್ಪರಂತೆ ಬಂಧು ಬಾಂಧವಶ್ಚೈವ ಕೃತವಾನ್ ಸತ್ಯ ಪೂಜನಂ ನಮ್ಮ ಬಂಧು ಬಾಂಧವರೇ ಗುರು ಹಿರಿಯರೇ ನೆರೆಕರಟಕರೇ ಇಷ್ಟಮಿತ್ರರೇ ನಮ್ಮ ಅಂತೆಲ್ಲ ಸೇರ್ಸಾವನ್ನು ಈ ಪೂಜೆ ಮಲ್ಪುತ್ತಿದೆ ಪಂಡ ಸತ್ಯನಾರಾಯಣ ದೇವರ ಪೂಜೆ ಮಲ್ಪು ನನಗ ಮಲ್ಪಾಯನ ಕಡೆ ಮಾತ್ರ ಇದು ಫಲ ಆಗ್ತದೆ. ಈ ಪೂಜನೆಯರು ತೂಪಿರ ಪೂಜದ ಮಂತ್ರ ಕಥೆ ವಿಚಾರಣೆಯರು ಮಾತ ಕೇಳಿವೆರ ಪೂಜದ ಪ್ರಸಾದನೆಯರು ಮಾತ ಪಡೆಬೇರ ಮಾತಲ್ಲ ಈ ಪೂಜೆ ನನ್ನ ಈ ಪೂಜೆ ಮಲ್ಪನಾಗ ಒಂದು ವಿಶೇಷವಾದ ನೈವೇದ್ಯನ ದೇವರಿಗೆ ಸಮರ್ಪಣೆ ಮಲ್ಕೊಡುವುದು ಒಂದೊಂದು ದೇವರನ್ನ ಪೂಜೆ ಪುರಸ್ಕಾರ ಮಲ್ಪನಾಗ ಒಂದೊಂದು ರೀತಿಯಾದ ನೈವೇದ್ಯಗಳ ದೇವತೆಗಳಿಗೆ ಇಷ್ಟವಾದ ಪೂಜೆಗೆ ಉದಾಹರಣೆಗೆ ನಮ್ಮ ಕಾಂಡ ಗಣಪತಿ ದೇವರನ್ನ ಹೋಮ ಮಲ್ತೊಂದ ಅಷ್ಟದ್ರವ್ಯ ಪಂಡ ಹೆಣ್ಮಮಗೆ ಬಾರ್ದು ನೈವೇದ್ಯನ ಅಗ್ನಿ ಆಹುತಿ ಕೊಡ್ದು ಗಣಪತಿ ದೇವರಿಗೆ ಸಮರ್ಪಣೆ ಮಲ್ತೊಂದ ಅವು ಗಣಪತಿ ದೇವರಿಗೆ ಇಷ್ಟವಾದ ನೈವೇದ್ಯ ಅಂಜನೆ ಅಪ್ಪೆ ಮಹಾಲಕ್ಷ್ಮಿ ಸನ್ನಿಧಾನದವ ಅರವಣ ಪಾಯಸದಂಚಿನ ನೈವೇದ್ಯನ ಸಮರ್ಪಣೆ ಮಾಡ್ತದ ಅವು ಅಪ್ಪೆ ಪ್ರಿಯವಾದ ನೈವೇದ್ಯ ಕೂಡ ಪಾಯಸ ಪಟ್ಟ ಬೆಲ್ಲಡುವಂತಹ ಪಾಯಸ ದೇವಿಗೆ ಅರ್ಪಣೆ ಮಾಡ್ತದ ಬಹಳ ಪ್ರೀತ್ಯಾಪೆಗೆ ಅಂಜನೆ ಸತ್ಯನಾರಾಯಣ ದೇವರಿಗೆ ಸಪಾದ ಭಕ್ಷ ಪಂಡ ಬಹಳ ಇಷ್ಟ. ರಂಭಾ ಪರಪಂಡ ಕದಳಿ ಪರಂದ ಕೃತಹಾ ಪಂಡ ನೈ ಕ್ಷೀರಹಾ ಪಂಡ ಬೇರೆ ಶರ್ಕರಾ ಪಂಡ ಸಕ್ಕರೆ ಗೋಧೋಮಸ್ತಕ ಪಂಡ ಗೋಧನಾರಾಯಣ ಮಾತಾ ಪ್ರಮಾಣವಾದ ಪಾಕ ಮಾಡ್ತದ ನನಗೆ ಆ ನೈವೇದ್ಯಗೆ ಸಪಾದ ಭಕ್ಷ ಪಂಡ ಪುರದ ಸಪಾದ ಭಕ್ಷ ನೈವೇದ್ಯ ಮಾಡ್ತದೆ ದೇವರನ್ನ ಪೂಜೆ ಪುರಸ್ಕಾರ ಮಾತ್ರ ಆಯ್ದ ದೇವರನ್ನ ಪ್ರಸಾದ ಸ್ವೀಕಾರ ಮಾಡ್ಕೊಂಡಾಗ ಈ ಸಪಾದ ಭಕ್ಷ ಬರುವ ನೈವೇದ್ಯನ ಅಗತ್ಯವಾದ ಸ್ವೀಕಾರ ಮಾಡ್ತದೆ. ಒಂಜಿ ಸತ್ಯನಾರಾಯಣ ದೇವರ ಪೂಜೆಗೆ ಹೋದ ಪ್ರಸಾದ ಸ್ವೀಕಾರ ಮಲ್ಪಂಜ ಭಕ್ತನ ಪೂಜೆದ ತ್ಯಜನಾ ದೋಷ ಬರ್ತದೆ ಪೂಜೆದ ದಂತಿನ ದೋಷ ಬರ್ತದೆ ನಂಜಿ ಪೂಜೆ ಮಾತ ಕಟ್ಟಾದೆ ದೇವರ ಕ್ಷಮನದ ಪ್ರಸಾದ ಸ್ವೀಕಾರ ಮಾಡ್ತಂದ ಮಾತ್ರ ದೋಷ ನಿವಾರಣೆ ಅಂಡ ಸತ್ಯನಾರಾಯಣ ದೇವರ ಪೂಜೆದ ಪ್ರಸಾದ ಸ್ವೀಕಾರ ಮಾಡ್ತಂದ ನಮ್ಮ ಮನಸ್ಸಿನ ಎಂಚಿನ ಮಾತ ಸಂಕಲ್ಪಗಳುಂಡ ಅವು ಪೂರ ಸತ್ಯ ಸಂಕಲ್ಪವಾದ ದೇವರೇ ಕೊಟ್ಟೊಟ್ಟಿಗೆ ಅದಕ್ಕೋಸ್ಕರ ದೇವರ ಪೂಜೆದ ಪ್ರಸಾದ ನಮ್ಮ ಅಗತ್ಯವಾದ ಸ್ವೀಕಾರ ಮಾಡ್ಬೋದು. ನನ್ನ ಈ ಪೂಜೆ ವಿಶೇಷದ ಕಲಿಯುಗೆ ಲಘೋಪಾಯೋಸ್ತಿ ಭೂತಲೆ ಈ ಕಲಿಯುಗದ ಶೀಘ್ರವಾದ ಫಲ ಕೊರಪಂಜಿತ ಪೂಜೆ ಹೋಗ್ಕೊಂಡ ಅವು ಸತ್ಯನಾರಾಯಣ ಪೂಜೆಗೆ ದಯಪಂಡ ಹೆಚ್ಚಲಿಕ್ಕೆ ನಮ್ಮ ತೂಪ ಒಂಜಿ ಹೊಸತಾದ ಇಲ್ಲಗಟ್ಟದ ಇಲ್ಲೊಕ್ಕೆಲ್ಲ ಈ ಪೂಜೆ ಮಲ್ಪಾವಿದೆ ಅಥವಾ ಒಂಜಿ ಮದುವೆದ ಲೇಸದ ಅವಳು ಈ ಪೂಜೆ ಮಲ್ಪಾವಿದೆ ನನ್ನ ಬೇತೆ ಬೇತೆ ರೀತಿಯಾದ ಸಂಕಲ್ಪನದಿ ಒಂದು ಹೆಚ್ಚದಿಕ್ಕಡಿ ಈ ಪೂಜೆ ಅವಳವಳ ಆಪನೇ ನಮ್ಮ ತೂಪ ಅವಾಗ ದಾಯಿ ಸತ್ಯನಾರಾಯಣ ದೇವರನ್ನೇ ಪೂಜೆ ಮಲ್ಕೊಂಡು ಬೇತೆ ದೇವರನ್ನ ಪೂಜೆ ಮಲ್ಪಡ ಮಧ್ಯ ಯಾಕೆಂದ ಸತ್ಯನಾರಾಯಣ ದೇವರನ್ನ ಪೂಜೆ ಮಲ್ತಂದಾನಗ ಚಿಕ್ಕುನಾದ ಶೀಘ್ರ ಫಲಬೇತ ದೇವರ ಪೂಜೆನಾದ ಸುಲಭದ ದಿಕ್ಕರ ಸಾಧ್ಯ ಇದ್ದೀವಿ. ಅದಕ್ಕೋಸ್ಕರ ಶೀಘ್ರವಾದ ಫಲ ಕೊರಪಂಜಿತನ ದೇವತಾ ಸ್ವರೂಪದ ಪೂಜೆನೇ ಅವು ಸತ್ಯನಾರಾಯಣ ಪೂಜೆ. ಮನುಷ್ಯಕ್ಕೆ ಮೋಕ್ಷ ಪ್ರಾಪ್ತಿ ಯಾವುದು ನನಗ
ಸುಲಭವಾದ ಸಾಧಿಗೆ ಸತ್ಯನಾರಾಯಣ ದೇವರನ್ನು ಆರಾಧನೆ ಮಾಡುತ್ತಿಲ್ಲ ಖಂಡಿತವಾದ ಮೋಕ್ಷದ ಪ್ರಾಪ್ತಿಯಾಗುತ್ತದೆ ಅಂಜಿತ ನನಗೆ ವಿಶೇಷವಾದ ನನ್ನ ಇದು ವಿಚಾರವನ್ನು ಸತ್ಯನಾರಾಯಣ ಪೂಜೆದ ಮುಂದಿನ ಅಧ್ಯಾಯಕ್ಕೆ ಬರ್ತದೆ ನನ್ನ 8ನೇ ಅಧ್ಯಾಯ ಗೊತ್ತಂದ ಕಾಶಿ ಪಟ್ಟಣಾಮನ ಮುಂಜಿತ ಒಂದು ರಾಜ್ಯಡು ಒಂದು ಬಡ ಬ್ರಾಹ್ಮಣ ಒಂದು ಭಟ್ರ ಕಥೆ ಬರ್ತದೆ ಸಾಕಷ್ಟಾರು ವೇದಾಧ್ಯಾಯಗಳಿನ ಮಲ್ತಂದಲ್ಲ ಆರ್ನ ಜೀವನ ಹೋಗುಡು ನನಗ ಅರೆಗೆ ಭಿಕ್ಷಾಟನೆ ಅಂತಂದ್ರೆ ಬೇರೆ ವಿಧೀತ್ಯಾಟಿಗೆ ಆತನಿಗೆ ಕಷ್ಟಕರವಾದ ಜೀವನ ಇಂಜನೆ ಏಪಲ ಭಿಕ್ಷಾಟನೆ ಕೊಂಡ ಇನ್ನೀತಿ ಎಲ್ಲೇ ಬಲೆ ಬಂದಿದ್ದ ವಿಚಾರ ಪಡೆದಿದ್ದ ಸಂದರ್ಭ ಒಂದು ದಿನ ಆರ್ನ ಭಕ್ತಿಯ ನಿಷ್ಠನವಾದ ಹೂವಿನ ಸತ್ಯನಾರಾಯಣ ದೇವರಿಗಾಟಿಗೆ ಈ ಭಟ್ರನಲ್ಲಿ ಕಷ್ಟ ಪರಿಹಾರ ಮಾಡಿಕೊಂಡು ಬಂದದೆ ಆರೇಳಿದ ನಾವೊಂದು ಹೆಚ್ಚ ಪ್ರಾಯದ ಬ್ರಾಹ್ಮಣನ ರೂಪದ ಬಂದಂತೆ ಎದುರು ಬಂದಿರಿಗೆ ಅಂದೇ ಸ್ವಾಮಿ ದಿನಾಲ ಇದು ಭಿಕ್ಷಾಟನೆ ಕೊಡ್ಬನ್ನಿ ಅಂತ ಹೋಗ್ಬೇಕು ಅತ್ಯಂತ ಕಷ್ಟದ ಜೀವನಾಂತಲೇ ಈಗ ಅರ್ಥ ಆಗುವುದಿಲ್ಲ ಅಂಡಿಗೆ ದಾಯವೊಂದಿ ಸತ್ಯನಾರಾಯಣ ದೇವರ ಪೂಜೆ ಮಲ್ಪೇರ ಬಂದಿದೆ ಈ ಸತ್ಯನಾರಾಯಣ ದೇವರ ಪೂಜೆ ಮಲ್ತ ನನಗೆ ಕಷ್ಟ ಮಾತಾ ದೇವರು ಪರಿಹಾರ ಮಲ್ಪೇರದ ಉಪಾಯನ ಪಟ್ಟಾಗ ಆ ಭಟ್ಟ ಬಂದಿರಿಗೆ ಎನ್ನ ಒಂಜಿ ಬರ್ತದ ಬಂಜಿ ಜೋಡು ನನಗೆ ಎರಡು ಭಿಕ್ಷಾಟನೆ ಮಲ್ಕೊಂಡಂತೆ ವೇದಕ್ಕೆ ಸಾಧಿ ಆ ಭಿಕ್ಷಾಟನೆ ಮಲ್ತಂದಲ ಎನ್ನ ಒಂಜಿ ಬರ್ತದ ಒಣಸಗಲ ಅಣ್ಣನ ಈ ಪೂಜೆ ಪುರಸ್ಕಾರದ ಬಂಡೆ ಖರ್ಚು ವೆಚ್ಚಗಳು ಮಾತಾಡ್ಕೊಂಡು ಐದು ಮಾತೇನು ಹಿಂದೂ ಸೇರ ಕಷ್ಟ ಅಂದಾದ ಬೇಜಾರು ವ್ಯಕ್ತಪಡಿಸಿದಾಗ ಆ ಬ್ರಾಹ್ಮಣನ ರೂಪದ ಬಂದಿದ್ದ ಆ ದೇವರ ಪಂಡಿತರಿಗೆ ಈಗ ಸತ್ಯನಾರಾಯಣ ದೇವನ ಪೂಜೆ ಮಲಪಯ ಬಂದಿದ್ದ ಸಂಕಲ್ಪನೆಯ ಮನಸ್ಸಿನೊಂದೇ ಈರೆಗೈಗೆ ಓಡಾಗಿದ್ದನ ಮಾತ ಅನುಗ್ರಹನೇ ಆ ದೇವರೇ ಸಾಧ್ಯವಾದ ಪಡೆದು ಆ ದೇವರು ಮಾಯಾದ ಆಗ ಬರ್ತಾನೆ ಈ ಭಟ್ರಗಾಂಡೆ ಒರಿಯ ವ್ಯಕ್ತಿವತ್ತದು ಏನ ಕಷ್ಟನ ಮಾತ ತೂದು ಏನ ಕಷ್ಟ ಪರಿಹಾರ ಅವನು ನನಗೆ ಒಂದು ಸತ್ಯನಾರಾಯಣ ಏನ ಪೂಜೆ ಮಲಪಯ ಕಷ್ಟ ಪರಿಹಾರ ಅಕ್ಕಿರ ಬಂಡದೆ ಏನು ಎದುರುದಾರ ಮಾಯಾದ ಅವ ಭಕ್ತರಿಗೆ ವ್ಯಕ್ತಿಯರಾದ ಸಾಮಾನ್ಯ ವ್ಯಕ್ತಿಯ ಅದು ಎನ್ನ ಕಷ್ಟ ಪರಿಹಾರ ಮಲಪೇರಿಗೆ ದೇವರೇ ಬರ್ತೀರ ಅಂಡಲಾರ ಸರಿಯಾದ ತೂಪನ ಸೌಭಾಗ್ಯ ಜಾಂಡ ಅಂಡಲಾರ ಪಂಡಿತ ವಾಕ್ಯವು ಸತ್ಯನಾರಾಯಣ ಬಂದಿತ್ತು ನನ್ನ ಪೂಜೆಗೆ ಐನ ಮಲ್ತು ನನಗ ಎನ್ನ ಕಷ್ಟದ ಪರಿಹಾರ ಬಂದು ನಾನು ಚಿತ್ತನ ಉಪಾಯ ಪಡ್ತೀನಿ ಆರು ಪಂಡಕನೇ ಸಂಕಲ್ಪನೆಯನ್ನು ಮಲ್ಪೆ ಭಿಕ್ಷಾಟನ ಮಲ್ತದಕ್ಕೆಂದಿತ್ತು ನಾಯಾನ ಕಷ್ಟ ಕಾಸಡೆ ಸತ್ಯನಾರಾಯಣ ಏನ ಪೂಜೆ ಕಟ್ಟಾವೆ ಪಡೆದು ಸಂಕಲ್ಪನ ಮಲ್ತಿದೆ ಭಿಕ್ಷಾಟನ ಏಪಲ ಈ ರೀತಿ ಎಲ್ಲೇ ಬಲೆ ಬಂದ ಜನಗಳ ಮಾತ ಆನಿದ ದಿನ ಆರಿನಲ್ಲೆದ್ದು ದಾರ ಧರ್ಮ ಮಂದಿರಿಗೆ ಸಾಕಷ್ಟು ಸ್ವಸ್ತುಗಳು ತಿಕ್ಕಟಾರಿಗೆ ಸಾಕಷ್ಟು ಕಷ್ಟ ಕಾಸುವ ಆಶ್ಚರ್ಯ ಏಪಲ ಒಂಜಿ ಬರ್ತದ ಒಣಸಿಗೆ ಅಣಗತಿಗಿಜ್ಜಾಂದಿ ನಾಯಿ ಭಿಕ್ಷಾಟನ ಮಲ್ತರಲ್ಲೇ ಈಗ ಕಷ್ಟ ಸಾಧ್ಯ ಆಗುತ್ತಿರುವ ಸಮಯ ಇರಿದ ದಿನ ಈತ ಮಾತ್ರ ಗತಿ ಕೊಡು ನನಗ ಪೂರ ಸತ್ಯನಾರಾಯಣ ದೇವರಿಗೆ ಅನುಗ್ರಹದಕ್ಕೂ ಪಡೆದು ಆರಿಗೆ ದೃಢ ವಿಶ್ವಾಸ ಬರ್ತದೆ ದಿಕ್ಕಂಜಿತನ ಕಾಸು ಕೊಟ್ಟು ಮತ್ತದೆ ಸಾಮಗ್ರಿವಾದ ಸೇರಿಸಾದೆ ಭಕ್ತಿಪೂರ್ವಕವಾದ ಒಂದು ಸತ್ಯನಾರಾಯಣ ದೇವರ ಪೂಜೆ ಮಾಡ್ತಾರೆ ಆ ಮಲ್ತಿನ ಪೂಜೆ ದೇವರಿಗೆ ತಂದೆ ಆನ ಕಷ್ಟದ ಪರಿಹಾರ ಪೂಜಿತನ ಮೊದಲ ಬರ್ತದೆ ಆ ಊರದ ರಾಜಗೆ ಮುಳ್ಳೆಗಾಂಡದ ಕನಟ ಬರ್ತನಿಗೆ ರಾಜ್ಯಗಳು ಯೋಗ್ಯವಾಗಿನ ವೇದಾಧ್ಯಯನ ಮಾತ್ರ ಪಟ್ಟಿದ್ದಾರೆ ಆದರೆ ಯೋಗ್ಯವಾದ ಸ್ಥಾನಮಾನವಾದ ಈ ಕಲ್ಪನವನ್ನು ಕಲ್ಪಾಡಿಗೆ ಆ ಮುಳ್ಳೆಗಾಂಡದ ಕನ ಏನು ಸತ್ಯಾವರಣದ ವಿಮರ್ಶೆ ಮಲ್ಪರೆಗೆ ಓಡಾದ ರಾಜೇ ತನ್ನ ಜನಗಳನ್ನು ಕಳಪಾಡ್ದು ಈ ಭಟನ ನಾಡ ಆರ್ತಿಕ್ವೇರೆ ಆರನ ಅರಮನೆಗಳೇ ಪಡಾದೆ ಆರಗೆ ಯೋಗ್ಯವಾನ ಮರ್ಯಾದೆ ಕೊಡುದು ಆರನಿಗೆ ಸ್ಥಾನಮಾನನ ಮಾತು ಕೊಡುದು ಆರ ಜೀವನದ ಶ್ರೀವಂತೆಯಾದ ಪೂರ್ಣದ ಮೋಕ್ಷಣ ಪಡಿಚಿತ್ತನ ಕಥೆ ಬಂದಿದ್ದ
ತಾರಾಯದ ಮಹಾಗಣಪತಿ ದೇವಿಯನ್ನು ಹೋಮವನ್ನು ನೆರವೇರಿಸಾದೆ ಸ್ಥಳ ಶುದ್ಧೀಕರಣ ಮತ್ತು ಅಂಜನೆ ಸತ್ಯನಾರಾಯಣ ದೇವರಿಗೆ ಭಕ್ತಿಪೂರ್ವಕವಾದ ಮತ್ತು ಕಲ್ಪೋಕ್ತ ಪೂಜೆ ಕಥಾಶ್ರವಣ ದೇವರಿಗೆ ಆಂಚಿತನ ಮಹಾಪೂಜೆ ನನ್ನ ಕ್ಷೇತ್ರದ ಅಧಿದೇವತೆ ಆಂಚಿತನ ಆ ಮಹಾಲಕ್ಷ್ಮಿ ಸನ್ನಿಧಾನರು ಮಹಾನೈವೇದ್ಯ ಮಹಾಪೂಜೆ ಕುಂಕುಮಾರ್ಚನೆ ಹೂವಿನ ಪೂಜೆಯ ವಿಶೇಷವಾದ ಸರ್ವಾಲಂಕಾರ ಸೇವೆಗೆ ನಡೆಸುವುದು ನನ್ನ ಮಹಾನೈವೇದ್ಯವಾದ ಮಹಾಪೂಜೆ ತದನಂತರವಾದ ಭಗವದ್ ಭಕ್ತರಿಗೆ ಸತ್ಕರ್ಮಾಚರಣೆಯ ಪ್ರಸಾದ ವಿತರಣೆ ಅಂಜನೆ ಅನ್ನದಾನ ಸತ್ಕರ್ಮಾಚರಣೆ ಆಗಿರುವುದು ಆ ಸತ್ಕರ್ಮಾಚರಣೆಗಳ ಮಾತ್ರ ದೇವರ ಸಾಂಗವಾದ ನೆರವೇರಿಸಾದೆ ಅಂಜನೆ ಈ 10ನೇ ವರ್ಷದ ವಾರ್ಷಿಕ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಯಲು 5 ಸಾಂಗವಾದ ದೇವರು ನೆರವೇರಿಸಬಹುದು ನನ್ನ ಮೇಲ್ಕಾಲದ ಕಾಲಕಾಲಕ್ಕೆ ಈ ಕ್ಷೇತ್ರದ ಪಂಡಿತನ ಸತ್ಕರ್ಮಾಚರಣೆ ಮಾತ್ರ ಹೊರಟುಕೊಳ್ಳಬಹುದು ಈ ಕ್ಷೇತ್ರದ ಮಾತ ಭಗವದ್ಭಕ್ತಗಳ ಕುಟುಂಬ ಅಭಿವೃದ್ಧಿ ಮತ್ತು ಬೆಳಗಾಗುವ ಪುಣ್ಯ ಕೀರ್ತನೆ ನಮ್ಮೊಂದು ವಚನ ಗ್ರಾಮದೇವರಾಜಿತನ ಸ್ವಾಮಿ ಸೋಮನಾಥ ದೇವರ ಗ್ರಾಮಕ್ಕೆ ಸಂಬಂಧಪಟ್ಟವಾದ ಕೊಂಡಾಟದ ಹುಟ್ಟಿರುವ ಆ ಪಂಚಂಗಾಯ ದೈವದೇವರ ಕ್ಷೇತ್ರದ ಅಧಿದೇವತೆಯಾಗಿದ್ದನ ಆ ಮಹಾಲಕ್ಷ್ಮಿಗಳ ಅಂಜನ ಮಾತಾ ದೈವದೇವರ ಪರಿಪೂರ್ಣವಾದ ಅನುಗ್ರಹಿಸಿಕೊಳ್ಳುತ್ತದೆ ಈ ಪ್ರಸನ್ನ ಕಾರಣ ಸರ್ವೆಲ್ಲ ಭಕ್ತಿಪೂರ್ವಕವಾದ ದಂಡನೆ ಮಾಡಲು ಎಂದಿಗೂ ಬಂದಿದ್ದ ಪ್ರಾರ್ಥನೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣವಾದಾರವಿಂದಕ್ಕೆ ಗೋವಿಂದ ಗೋವಿಂದ ಕುಂಕುಮಾರ್ಚನೆ ಮಹಾಪೂಜೆ ನಡೆಸಲು ರಸೀದಿ ಗ್ರಾಮಕ್ಕೆ ಏನಿಲ್ಲ ಮಹಾಲಕ್ಷ್ಮಿ ಮಂದಿರ ಗತ ಪ್ರತಿಷ್ಠಾ ದಶಮಾನೋತ್ಸವದ ಕಾರ್ಯಕ್ರಮದ ಅಧ್ಯಯನದ ಮಹಾಪೂಜೆ ನಡೆಸಲು ಹೀಗೆ ಇದೆ ಕುಂಕುಮಾರ್ಚನೆ ಮತ್ತೆ श्री विघ्नेश्वराय नमः। महालक्ष्मी च विद्महे विष्णुपत्नी च धीमहि
शरण्ये गौरी नारायणि नमोस्तुते आद्यन्तरहिते देवी आदिशक्ति महेश्वरी योगिनी योगिनं भूते महालक्ष्मी नमोस्तुते सिद्धिबुद्धिप्रदे देवी बुद्धिमुक्तिप्रदायिनी मन्त्रमूर्ति सदा देवी महालक्ष्मी नमोस्तुते श्वेताम्बरवदे देवी नानालङ्कारभूषिते जगत्पते जगन्माता महालक्ष्मी नमोस्तुते आदिदेवी जगत्पते विष्णुवती धीमहि तन्नोऽस्मि प्रचोदयात् राजाय बालाय प्रक्षभालिने नमो ब्रह्मये श्रवणाय गुणये स्वामियाभ्यामाय धामेश्वरोमये श्रवणमः भयात्यागुराय धर्मप्रवाचनात्मसमर्पते सर्वस्यादेव नमस्ते देवमभीमदेनात्मके सर्वं जयते ಹತ್ತನೇ ವರ್ಷದ ಪ್ರತಿಷ್ಠಾ ದಶಮಾನೋತ್ಸವ ಈ ಶುಭ ದಿನ ಪಿಲಾರದ ಆಪೆ ಮಹಾಲಕ್ಷ್ಮಿನ ದಿವ್ಯ ಕ್ಷೇತ್ರಗಳು ಕಾಂಡದ ಲಾಗಾಯತಿನ ಸತ್ಕರ್ಮಾಚರಣೆ ಮತ್ತೊಂದ ದೇವರಿಗೆ ಗಣಪತಿ ಹವನದ ಪ್ರಾರಂಭ ಮತ್ತೊಂದು ಸತ್ಯನಾರಾಯಣ ದೇವರ ಪೂಜೆ ಅಜ್ಜನೆ ಆಪನ ಸನ್ನಿಧಾನಗಳು ಕುಂಕುಮಾರ್ಚನೆಯಾದ ಭೂತ ಪೂಜೆ ಸರ್ವಾಲಂಕಾರ ಸೇವೆನೆ ಆಪನ ಸನ್ನಿಧಾನ ಅರ್ಪಣೆ ಮತ್ತೊಂದು ಮಾಧ್ಯಾಹ್ನಿಕ ವಾಂಜಿತನ ಮಹಾನೈವೇದ್ಯದೊಟ್ಟಿಗೂ ಮಹಾಪೂಜೆ ಆಗಿತ್ತನೊಂದು ಸಮಯ ಪ್ರಸನ್ನ ಕಾಲದ ಈ ಶುಭ ಮುಹೂರ್ತಗಳು ನಮ್ಮ ಏಕಚಿತ್ತಗಳು ಆ ಅಪ್ಪನ ಸನ್ನಿಧಾನ ಪ್ರಾರ್ಥನೆ ಮಾಡ್ತನಗ ಭಕ್ತಿ ಶ್ರದ್ಧಾಪೂರ್ವಕವಾದ ಪೂರ್ಣಚಿತ್ತನ ಸೇವೆಡೆ ಕ್ಷೇತ್ರಾದಿ ದೇವತೆಯಾಗಿದ್ದನ ಮಹಾಲಕ್ಷ್ಮಿ ಸಂತೋಷ ಹೊಂದೊಂದು ಆ ಲಕ್ಷ್ಮಿನ ಪೂರ್ಣ ಅನುಗ್ರಹ ಸರ್ವ ಭಗವದ್ ಭಕ್ತರಿಗೆಲ್ಲ ಮಡಿಲಿದ್ದಾದ ಕುರಿತು ಎಕಡೆ ಪಂಡಕನೆ ಲಕ್ಷ್ಮೀ ಪಂಡ ಸಂಪತ್ತೊಂದು ಅರ್ಥ ಅಂದ ಖಂಡಿತ ಅಂಡ ಸಂಪತ್ತೊಂದು ಕೇಂದ್ರ ದುಡ್ಡು ಕಾಸು ಮಾತ್ರ ಸಂಪತ್ತ ಅವು ಮಾತ್ರ ಸಂಪತ್ತು ಗುರಿಯಾಗಿ ಎಡ್ಡೆ ಆರೋಗ್ಯ ಉಂಡು ನನಗ ಅವಳ ಒಂದು ಸಂಪತ್ತಿಗೆ ಸಮಾನನೆ ಆರೋಗ್ಯನೇ ಸಂಪತ್ತಿಗೆ ನೆಮ್ಮದಿನ ಜೀವನ ಉಂಡು ನನಗ ಅವಳ ಒಂದು ಸಂಪತ್ತಿನ ನೆಮ್ಮದಿದ ಬದುಕು ಮಾತೃಗಳ ಪ್ರಾಪ್ತಿಯಾಗಬೇಕು ಅವಾಗ ನೆಮ್ಮದಿದ ಬದುಕು ಒಂದುವರೆಗೆ ಉಂಡು ನನಗ ಅವಳ ಈಗ ಸಂಪತ್ತೇ ಇಂಚನೆ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಸೌಭಾಗ್ಯ ಒಟ್ಟಿಗೆ ಸಂಪತ್ತಿತ್ತು ಅನುಭವಿಸಲು ಸಾಧ್ಯ ಕೇವಲ ಸಂಪತ್ತೇ ಇರ್ತದೆ ನೆಮ್ಮದಿ ಆರೋಗ್ಯ ಆಯುಷ್ಯ ಹೋಗ್ಲಿಕ್ಕಿಂತ ಕೋಟಿ ಸಂಪತ್ತು ನಿಷ್ಫಲ ಆಗಿದೆ ಅವಾಗ ಆ ಅಪ್ಪನ ಸನ್ನಿಧಾನ ನಾವು ಪ್ರಾರ್ಥನೆ ಮಾಡ್ತೇವೆ ನಮ್ಮ ಜೀವನದ ಬತ್ತನ ಮಾತ ಕಷ್ಟನ ನಷ್ಟನ ಗ್ರಹಚಾರನ ತಾಪತ್ರನ ರೋಗನ ಭಯನ ಬಾಧೆಗಳು ಹೋಗಿತ್ತಂದಲ್ಲ ಆ ಪೈ ಮಾತ ಪರಿಹಾರ ಮಾಡಿಕೊಂಡು ನಮ್ಮ ಮಾತರಿಗಳ ಜೀವನದ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಸೌಭಾಗ್ಯದ ಜೀವನ ಅಂಜನೆ ನಮ್ಮ ಮಲ್ಪಂದಿತ್ತನ ವೃತ್ತಿ ಉದ್ಯೋಗ ವ್ಯವಹಾರದ ಮಾತ್ರ ಅಭಿವೃದ್ಧಿ ಅಂಜನೆ ಈ ಜೋಗುಲು ಬಾಲ್ಯ ಮಾತಂటే ವಿದ್ಯಾ ಬುದ್ಧಿ ಶ್ರೀಯಂಬಲಂ ಆಯುಷ್ಯ ಆರೋಗ್ಯ ಅಂಜನೆ ನಮ್ಮ ಮಾತೆಲ್ಲ ಅಗ್ಲಗ್ಲ ಸಂಸಾರದ ಜೀವನದ ನೆಮ್ಮದಿಯನ್ನು ಕೊಟ್ಟು ಸದಾ ಸನ್ಮಂಗಲನೆ ಭಗವದ್ ಭಕ್ತರಾದ ಬಾಳದ ಬದುಕಂಚಿನ ಯೋಗ ಭಾಗ್ಯನಾದೀವ ಮಲ್ಪಡೆ ನನ್ನ ನಿಖಲ ಮನಸ್ಸುಡ ಮಾತು ಇಂಚಿಂಚಿನ ಸಂಕಲ್ಪಗಳುಂಡ ಐನುಪೂರ ಸತ್ಯ ಸಂಕಲ್ಪವಾದ ಅನುಗ್ರಹ ಮಲ್ಪಡೆ ಇನ್ನು ಕೊರ್ನಚಿನ ಸೇವೆರಡೆ ಆ ದೇವತೆ ಸಂತೋಷ ಹೊಂದೊಂದು ಪುಣ್ಯವಾಯನ ಫಲನೆ ನಮಗೆ ಮಾತೆಲ್ಲ ಮಡಿಜಿಂಜಾದ ಕೊಟ್ಟದೆ ಈ ಪ್ರಸನ್ನಾಕಾರದ ಸರ್ವೆಲ್ಲ ಒಂದೇ ಮನಸ್ಸು ಭಕ್ತಿಪೂರ್ವಕವಾದ ಕೈ ಮುಗಿದ ಮಲ್ಪಿಸುತ್ತನ ಪ್ರಾರ್ಥನೆ ಮಾತೆಲ್ಲ ಸ್ವಸ್ತಿ ಸ್ವಸ್ತಿ ಶ್ರದ್ಧಾ ಮೇಧ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ नादरते जय जय हे महिषासुरमर्दिनि रम्यकपर्दिनि शैलसुते
ಯಸ್ಯ ಪ್ರಗತಲೀನಸ್ಯ ಯಃಪರಸ್ಯ ಮಹೇಶ್ವರಃ ಮಹಾಲಕ್ಷ್ಮಿನ ಕ್ಷೇಮತಾ ಸತ್ಕರ್ಮಾಚರಣೆ ಮತ್ತೊಂದು ಆ ಅನ್ನದಾನ ಸತ್ಕರ್ಮಾಚರಣೆ ಮತ್ತೊಂದು ಸಂಕಲ್ಪ ಆ ಯೋಗ ಭಾಗ್ಯ ಎಲ್ಲ ನನಗೆ ಒದಗಿಸಾದು ಕೊಡ್ತೀರಿ ಆ ಉದ್ದೇಶವಾದ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರ್ಥ ಭಿಕ್ಷಾಂ ದೇಹಿ ಸಂಪೂರ್ಣ ಫಲನ ಗ್ರಹಿತ ಪೂರ್ಣಗೊಂಡದೆ ಆ ಪೆಡ ತಿಳಿ ಕೈ ಮುಗಿದು ಮನಸೋ ಭೀಷ್ಟ ಪ್ರಾರ್ಥನಾನ ಸಮರ್ಪಯಾಮಿ ಪೂರ್ವ ಪ್ರಸಾದ